ಬನ್ಸ್ ಬಹ್ರೇನ್ ಇದರ ವತಿಯಿಂದ ಬಹ್ರೇನ್, ಸೌದಿ ಅರೇಬಿಯಾ, ಯುಎಇ, ಕುವೈಟ್, ಕತಾರ್ ಮತ್ತು ಒಮನ್ ರಾಷ್ಟ್ರಗಳಿಗೆ ಸೀಮಿತವಾಗಿ ಕೊರೋನಾ ಮಹಾಮಾರಿಯ ಸಮಯದಲ್ಲಿ ಅಂತರ್ಜಾಲ ಮೂಲಕ ಏರ್ಪಡಿಸಿದ ಗಾನ ಕೋಗಿಲೆ 2020 ಸಂಗೀತ ಕಾರ್ಯಕ್ರಮದ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ದುಬೈ ನಗರದ ಅಲ್ ಕಿಸಾಸ್ನ ಫಾರ್ಚೂನ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸರಳ ಕಾರ್ಯಕ್ರಮದ ಮೂಲಕ ನಿನ್ನೆ ಜರುಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಫಾರ್ಚೂನ್ ಗ್ರೂಪ್ ಆಫ್ನ ಆಡಳಿತ ನಿರ್ದೇಶಕರು, ಯುಎಇ ತುಳು ಕನ್ನಡಿಗರ ಮಹಾಪೋಷಕರಾದ ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ ಮಾತನಾಡುತ್ತಾ, ಬಹ್ರೇನ್ ಬಂಟರ ಸಂಘದ ವತಿಯಿಂದ ಕೊರೋನಾ ರೋಗದ ಲಾಕ್ಡೌನ್ ಸಂದರ್ಭದಲ್ಲಿ ಏರ್ಪಡಿಸಿದ ಗಾನ ಕೋಗಿಲೆ 2020 ಸ್ಪರ್ಧಾ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ಮೂಡಿಬಂದಿದೆ. ಈ ಸ್ಪರ್ಧೆಯಲ್ಲಿ ಕೊಲ್ಲಿ ರಾಷ್ಟ್ರದ ಬಂಟ ಮಕ್ಕಳಿಗೆ, ಹಿರಿಯರಿಗೆ ಈ ಸ್ಪರ್ಧೆ ಭಾಗವಹಿಸುವ ಅವಕಾಶ ಮಾಡಿಕೊಟ್ಟ ಬಂಟರ ಸಂಘಕ್ಕೆ ಅಭಿನಂದನೆಗಳು. ದುಬೈಯ ವಿಜೇತರಾದ ಸ್ಪರ್ಧಿಗಳಿಗೆ ನಾನು ಬಹ್ರೇನ್ ಬಂಟರ ಸಂಘದ ಪರವಾಗಿ ಪ್ರಶಸ್ತಿ ನೀಡುತ್ತಾ ಇರುವುದು ನನಗೆ ಸಂತೋಷದ ವಿಷಯ. ಇನ್ನು ಮುಂದೆಯೂ ಕೂಡ ಇಂತಹ ಕಾರ್ಯಕ್ರಮಗಳು ನಡೆಸ್ತಾ ಬರಲಿ ಹಾಗೂ ನಮ್ಮ ಬಂಟರ ಮಕ್ಕಳು ಇಂತಹ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ಗಳಿಸಲಿ ಅಂತ ಹಾರೈಸಿ ಬಹ್ರೇನ್ ಬಂಟರ ಸಂಘದ ಕಾರ್ಯ ಚಟುವಟಿಕೆಗಳ ಬಗ್ಗೆ ಶ್ಲಾಘಿಸಿದ್ರು. 14 ವರ್ಷ ಹಾಗೂ ಮೇಲ್ಪಟ್ಟ ವಯೋಮಿತಿಯ ಪ್ರಥಮ ವಿಜೇತರಾದ ದುಬೈಯ ವೈಷ್ಣವಿ ಅರುಣ್ ಶೆಟ್ಟಿ, ತೃತೀಯ ವಿಜೇತರಾದ ದೀಕ್ಷಾ ಶೆಟ್ಟಿ ದುಬೈ ಹಾಗೂ 5 ರಿಂದ 13 ವರ್ಷಗಳ ವಯೋಮಿತಿಯ ಪ್ರಥಮ ಸನ್ನಿಧಿ ವಿಶ್ವನಾಥ್ ಶೆಟ್ಟಿ ದುಬೈ ಅವರನ್ನ ಪ್ರವೀಣ್ ಕುಮಾರ್ ಶೆಟ್ಟಿಯವರು ಪ್ರಶಸ್ತಿ ನೀಡಿ ಗೌರವಿಸಿದ್ರು. ಈ ದುಬೈಯ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಿದ ಗಮ್ಮತ್ ಕಲಾವಿದರು ಯುಎಇಯ ವಿಶ್ವನಾಥ್ ಶೆಟ್ಟಿಯವರು ಸ್ವಾಗತಿಸಿ ಧನ್ಯವಾದವನ್ನ ಇತ್ತರು. ಬಂಟ ಸಂಘದವರು ಈ ಬಹ್ರೇನ್, ಸೌದಿ ಅರೇಬಿಯಾ, ಯುಎಇ, ಕುವೈಟ್, ಕತಾರ್ ಹಾಗೂ ಒಮಾನ್ ಇಲ್ಲಿರುವಂಥ ನಮ್ಮ ಬಂಟ ಮಕ್ಕಳು ಹಾಗೂ ಹಿರಿಯವರಿಗಾಗಿ ಈ ಸಂಗೀತ ಸ್ಪರ್ಧೆ ಏರ್ಪಡಿಸಿಕೊಟ್ಟು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಅದಕ್ಕೆ ಅಧ್ಯಕ್ಷರು ನನ್ನನ್ನು ಬಹ್ರೇನ್ ಬಂಟ ಅಧ್ಯಕ್ಷರು ನನ್ನನ್ನು ಕೇಳಿದ್ದಾರೆ, ದಯವಿಟ್ಟು ಈ ದುಬೈ ಹಾಗೂ ಅಬುದಾಬಿಯಲ್ಲಿ 4 ಜನರ ವಿಜೇತರವರಿಗೆ ಪ್ರಶಸ್ತಿಯನ್ನು ನೀಡಬೇಕಂತ ಬಹ್ರೇನ್ ಬಂಟರ ಸಂಘದ ಪರವಾಗಿ ನಾನು ಪ್ರಶಸ್ತಿಯನ್ನು ನೀಡ್ತಾ ಇದ್ದೇನೆ. ಇನ್ನು ಮುಂದೆ ಕೂಡ ಬಹ್ರೇನ್ ಬಂಟರ ಸಂಘದವರು ಇದೇ ರೀತಿ ಕಾರ್ಯಕ್ರಮ ನಡೆಸ್ತಾ ಇರಲಿ. ನಮ್ಮ ಬಂಟರ ಮಕ್ಕಳು ಹಾಗೂ ಈ ಸಂಗೀತ ಕಲೆಯನ್ನು ಇನ್ನೂ ಕೂಡ ಒಳ್ಳೆಯ ರೀತಿಯಿಂದ ಮಾಡಲಿ ಅಂತ ಹೇಳಿ ನಾನು ಹಾರೈಸ್ತಿದ್ದೇನೆ. ಇನ್ನು ಮಸ್ಕತ್ನಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ 14 ವರ್ಷ ಹಾಗೂ ಮೇಲ್ಪಟ್ಟವರಲ್ಲಿ ವಿಜೇತರಾದ ಕಿಶನ್ ಶೆಟ್ಟಿ ಮಸ್ಕತ್, 5 ರಿಂದ 13 ವರ್ಷದ ವಯೋಮಿತಿಯ ದ್ವಿತೀಯ ವಿಜೇತರಾದ ಶೈವಿಶ್ ಶೆಟ್ಟಿ ಮಸ್ಕತ್ ಮತ್ತು ಹಿತಾ ರಿತೇಶ್ ಶೆಟ್ಟಿ ಮಸ್ಕತ್ ಇವರಿಗೆ ಒಮನ್ ಬಂಟರ ಸಂಘದ ಮಹಾಪೋಷಕರು, ಮಾರ್ಗದರ್ಶಕರಾದ ಶಶಿಧರ್ ಶೆಟ್ಟಿ ಮಲ್ಲಾರ್ ಮತ್ತು ಭಾರತೀಯ ಸಾಮಾಜಿಕ ವೇದಿಕೆಯ ತುಳು ವಿಭಾಗದ ಅಧ್ಯಕ್ಷರು ರಮಾನಂದ ಎಂ ಶೆಟ್ಟಿ ಒಮನ್ ಇವರು ಪ್ರಶಸ್ತಿ ನೀಡಿ ಗೌರವಿಸಿದರು.